ಮಂಗಳೂರಿನ ಶಿಕ್ಷಣ ವಲಯದ ಅವಿಭಾಜ್ಯ ಅಂಗವಾದ ಬೆಸೆಂಟ್ ಶಿಕ್ಷಣ ಸಂಸ್ಥೆಗಳ ಶತಮಾನೋತ್ಸವ ಆಚರಣೆಯ ಸಮಾರೋಪ ಸಮಾರಂಭ ಮಂಗಳೂರಿನ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಜರುಗಿತು. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿಕೊಂಡಿರುವ ಮಂಗಳೂರಿನ ಬೆಸೆಂಟ್ ಶಿಕ್ಷಣ ಸಂಸ್ಥೆಗೆ ಇದೀಗ ಶತಮಾನೋತ್ಸವ ಸಂಭ್ರಮ. ಈ ಪ್ರಯುಕ್ತ 2 ದಿನಗಳ ಕಾಲ ನಗರದ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಶತಮಾನೋತ್ಸವ ವರ್ಷಾಚರಣೆಯ ಸಮಾರೋಪವನ್ನ ಆಚರಿಸಲಾಗಿತ್ತು. ಇನ್ನು ಸಮಾರೋಪ ಕಾರ್ಯಕ್ರಮದ ಸಮಾರಂಭದಲ್ಲಿ ಮಾತನಾಡಿದ ಬೆಂಗಳೂರಿನ ಕಾಫಿ ಲ್ಯಾಬ್ ಲಿಮಿಟೆಡ್ನ ಅಧ್ಯಕ್ಷೆ ಸುನಾಲಿನಿ ಎನ್ ಮೆನನ್ ಇವರು ಮಾತನಾಡಿ, ಮಹಿಳೆಯರಿಗೆ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಎಂಬುದು ಇರ್ತಿರಲಿಲ್ಲ. ವಿದ್ಯಾಭ್ಯಾಸ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಮಾಡಬಹುದು ಎಂದು ಹಿರಿಯರು ಹೇಳುತ್ತಿದ್ರು ಎಂದರು. A very positive attitude, pursuit of knowledge with humility, determination, fortitude and innovativeness, persistence and perseverance, caring, respecting the dreams and aspirations of those around you, and a pride of performance, creativity and an eye for detail are some of the beams of wisdom that I'd like to elaborate this morning. Well, a long journey from school to college to the year 1971, when I was at the crossroads of what I should do. I was 20 years old, with the fear of the unknown always dogging me. Even at the crossroads of selecting a profession, I was perplexed. I was fearful. What will I do? What will I achieve? ಬಳಿಕ ಮಾತನಾಡಿದ ಮುಂಬಯಿಯ ಎಸ್ಎನ್ಡಿಟಿ ಮಹಿಳಾ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ರೂಪಾ ಶಾ ಮಾತನಾಡಿ, ಬೆಸೆಂಟ್ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳೆಲ್ಲ ಪುಣ್ಯವಂತರು. ಈ ಶಿಕ್ಷಣ ಸಂಸ್ಥೆ ಹೆಸರು ಪಡೆದಿದೆ ಎಂದು ಅವರು ಹೇಳಿದರು. Besemt extended family members, you must be so proud, and you are so lucky to be connected with institutions like these. They have a Gita of themselves. They have their own sanskars. They have their own prakritis. And Dr. Annie Besant was one monolith who came from abroad, imbibed, enhanced and empowered. I will not say Vini Vidi Vinci, because that is not what she did. I would want all these young girls to think of some losses that we as women. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕಿಯರನ್ನ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವುಮೆನ್ಸ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಕುಡ್ಪೆ ಜಗದೀಶ್ ಶೆಣೈ, ಶತಮಾನೋತ್ಸವ ಸಮಿತಿಯ ಮುಖ್ಯಸ್ಥರಾದ ಕೆ ದೇವಾನಂದ ಪೈ ಮತ್ತಿತರ ಗಣ್ಯರು ಹಾಜರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.